ಮಾರ್ಕೆಟಿಂದ ಬರುವಾಗ ಇಷ್ಟೆಲ್ಲ ಐಟಮ್ಸ್ ಎಲ್ಲ ತಗೊಂಡು ಬಂದೆ. ಏನೆಲ್ಲ ತಗೊಂಡು ಬಂದೆ ಅಂತ ನಿಮಗೆ ತೋರಿಸ್ತೇನೆ. सब में स्वीट भी आता है, उसमें कुछ नहीं लिखा स्वीट भी डालने का अगर. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಕಂಪನಿಯಲ್ಲಿ ನಮಗೆ ಕೊಡೋ ಫುಡ್ಡು. ಏನೆಲ್ಲ ಇದೆ ಅಂದರೆ ರೈಸ್, ಫಿಶ್ ಫ್ರೈ, ಮತ್ತು ಒಂದು ವೆಜಿಟೇಬಲ್ ಇರುತ್ತೆ, ಮತ್ತು ಒಂದು ರಸಮ್, ಮತ್ತು ಒಂದು ಥರದ ಸೂಪ್ ಇರುತ್ತೆ, ಮತ್ತೊಂದು ಸ್ವೀಟ್, ಮತ್ತೊಂದು ಫ್ರೂಟ್ಸ್ ಇರುತ್ತೆ. ಮಾರ್ಕೆಟಿಂದ ಬರುವಾಗ ಇಷ್ಟೆಲ್ಲ ಐಟಮ್ಸ್ ಎಲ್ಲ ತಗೊಂಡು ಬಂದೆ. ಏನೆಲ್ಲ ತಗೊಂಡು ಬಂದೆ ಅಂತ ನಿಮಗೆ ತೋರಿಸ್ತೇನೆ. ಸ್ನಿಕ್ಕರ್ಸ್ ಚಾಕ್ಲೇಟ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಲೆಮನ್ ಜ್ಯೂಸ್, ಬೀಟ್ರೂಟು, ನಂಗು ಮೀನು, ಚಿಕನ್ ಪ್ಯಾಕೆಟ್, ಇಷ್ಟೆಲ್ಲ ಐಟಮ್ ತಗೊಂಡು ಬಂದೆ ಈಗ ಮಾರ್ಕೆಟಿಗೆ ಹೋಗಿ. ಇವಾಗ ಶಾವಿಗೆ ಪಾಯಸ ಮಾಡಲಿಕ್ಕಿದೆ. ಅದಕ್ಕೆ ನಾನು ಏನೆಲ್ಲ ತಗೊಂಡಿದ್ದೆ ಅಂದರೆ ಶಾವಿಗೆ ಪ್ಯಾಕೆಟ್ ಮತ್ತು ಫ್ರೆಶ್ ಮಿಲ್ಕ್ ತಗೊಂಡಿದ್ದೇನೆ. ಇದು ಶಾವಿಗೆ ರೆಡಿ ಮಿಕ್ಸ್ ಪ್ಯಾಕೆಟ್. ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಬರೆದಿದೆ ಹೆಂಗೆ ಮಾಡೋದಂತ ಶಾವಿಗೆ ಪಾಯಸವನ್ನು. ಮತ್ತು ಇದಕ್ಕೆ ಏನು ಸೇರಿಸಲಿಕ್ಕೆ ಏನು ಎಕ್ಸ್ಟ್ರಾ ಏನು ಸೇರಿಸಲಿಕ್ಕೆ ಇಲ್ಲ, ಇದರಲ್ಲೆಲ್ಲ ಇರುತ್ತೆ. ಎಕ್ಸ್ಟ್ರಾ ಶುಗರ್ ಕೂಡ ಸೇರಿಸಲಿಕ್ಕೆ ಇಲ್ಲ, ಶುಗರ್ ಕೂಡ ಇದರಲ್ಲೇ ಬರುತ್ತೆ. इसमें सब मिक्स है, इसमें सब मिक्स है. सब में स्वीट भी आता है, उसमें कुछ नहीं लिखा स्वीट भी डालने का अगर. अच्छा खुशबू हो रहा है. इधर से लेकर लल्लू से इसलिए फ्राई में बोलता वो 1 लीटर चलेगा ना. 1 लीटर का 2 पैकेट है मुश्किल. तीर्न सीत्री गाड़ा निगले गलाडे सर रे रात में घूमने रात में. अच्छा कल सामान लेके आया ना. इधर लेके आया दोस्त को सामान लेके आया ना. हाँ सामान लेके आया. आ जाना.
एक ही बार डालना है तो वो उधर जाएगा। अय्यो अभी नहीं हिला, थोड़ा बॉयल होने के बाद तो मेरे को लगता है नहीं चाहिए, एक बार थोड़ा देर के टेस्ट करो। टेस्ट भाई थोड़ा टेस्ट करो। वो दे दो, उसमें थोड़ा डालेगा वो कप है ना। चलो चाय पिए। ನಾಳೆ ರಜೆ ಇದೆಯಲ್ಲ, ಹಾಗೆ ಫುಡ್ಡು ನಾನು ಕುಕ್ಕಿಂಗ್ ಮಾಡಿಲ್ಲ, ಔಟ್ ಸೈಡಿಂದ ಆರ್ಡ್ರ್ ಮಾಡಿದ್ದೇನೆ. ಚಿಕನ್ ಚಾರ್ಕೋಲ್ ಆರ್ಡ್ರ್ ಮಾಡಿದ್ದೇನೆ, ಈಗ ತಿನ್ನಬೇಕು. ನೋಡಿ ಚಿಕನ್ ಚಾರ್ಕೋಲಲ್ಲಿ ಏನೆಲ್ಲ ಇದೆ ಅಂತ. ಇದು ಗ್ರಿಲ್ ಚಿಕನ್, ಗ್ರೀನ್ ಚಿಲ್ಲಿ ಫ್ಲೇವರ್ ತಗೊಂಡಿದ್ದೇನೆ. ಅದರಲ್ಲಿ ಬೇರೆ ಬೇರೆ ಫ್ಲೇವರ್ ಬರುತ್ತೆ, ಚಿಲ್ಲಿ, ಗ್ರೀನ್ ಚಿಲ್ಲಿ, ಜಿಂಜರ್, ಗಾರ್ಲಿಕ್, ಹಾಗೆ ಬೇರೆ ಬೇರೆ ಫ್ಲೇವರ್ ಬರುತ್ತೆ. ಗ್ರೀನ್ ಚಿಲ್ಲಿ ಫ್ಲೇವರ್ ತಗೊಂಡಿದ್ದೇನೆ. ಇದು ಫ್ರೆಂಚ್ ಫ್ರೈ, ಮತ್ತು ಒಂದು ನಿಂಬೆಹಣ್ಣು ಕೊಟ್ಟಿದ್ದಾರೆ ಸ್ವಲ್ಪ. ಇದು ಅಮ್ಮೂಸು, ಒಂಥರ ಚಟ್ನಿ ಇರುತ್ತೆ ಇದು. ಇದು ಸಲಾಡ್ ಕೊಟ್ಟಿದ್ದಾರೆ. ಇದು ಗಾರ್ಲಿಕ್ ಚಟ್ನಿ ಪೇಸ್ಟ್ ಥರ ಕೊಟ್ಟಿದ್ದಾರೆ. ಮತ್ತು ಕುಬೂಸ್ ಅಂದರೆ ಇದು ಅರೇಬಿಯನ್ ಬ್ರೆಡ್ ಅಂತಾರೆ ಇದಕ್ಕೆ. ಮತ್ತೊಂದು ಆರೆಂಜ್ ಜ್ಯೂಸ್ ತಗೊಂಡು ಬಂದೆ ಔಟ್ ಸೈಡಿಂದ, ಈಗ ತಿನ್ನಬೇಕು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.